ಉಡುಪಿಯಲ್ಲಿ ಮತ್ತೆ ವರುಣನ ಆರ್ಭಟ ಮುಂದುವರಿದಿದೆ. ಉಡುಪಿ, ಕುಂದಾಪುರ ತಾಲೂಕು, ಹಾಗೆ ಕಾರ್ಕಳ ತಾಲೂಕು ಮತ್ತು ಕಾಪು ತಾಲೂಕು ಸೇರಿದಂತೆ ಅನೇಕ ಕಡೆ ಮಳೆರಾಯನ ಆರ್ಭಟ ಮುಂದುವರಿದಿದೆ. ಇದೀಗ ಉಡುಪಿಯ ಮಳೆಯ ಬಗ್ಗೆ ಒಂದು ವರದಿ. ಉಡುಪಿಯಲ್ಲಿ ಕಳೆದ ಕೆಲ ದಿನಗಳಿಂದ ಭಾರೀ ಮಳೆ ಹಿನ್ನೆಲೆಯಲ್ಲಿ ಶಾಲಾ ಕೊಠಡಿಯೊಂದು ಕುಸಿದು ಬಿದ್ದ ಪರಿಣಾಮ ಶಾಲೆಯ ಅನೇಕ ಹಂಚು ಸೇರಿದಂತೆ ಅನೇಕ ಭಾಗಕ್ಕೆ ಹಾನಿಯಾಗಿದೆ. ಉಪ್ಪುಂದ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಶಾಲೆಗೆ ರಜೆ ಇದ್ದ ಕಾರಣ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಬಹುಶಃ ಆ ದಿವಸ ಒಂದು ರಜೆ ಇದ್ದರಿಂದ ಮಳೆಯ ಕಾರಣ ಶಾಲೆಗೆ ರಜೆ ಘೋಷಿಸಲಾಗಿತ್ತು. ಈ ಒಂದು ಕಾರಣದಿಂದಾಗಿ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಭಾರೀ ಮಳೆಗೆ ಶಾಲೆಯ ಗೋಡೆ ಕುಸಿದಿದೆ. ಇನ್ನು ಉಡುಪಿಯ ಕಡಲ ತೀರದಲ್ಲಿ ಕಡಲ್ ಕೊರೆತ ಹೆಚ್ಚಾಗ್ತಾ ಇದೆ. ಈ ಕಡಲ್ ಕೊರೆತಕ್ಕೆ ತುತ್ತಾದಂಥ ಪ್ರದೇಶಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಭೇಟಿ ನೀಡಿದ್ದಾರೆ. ಕಾಪು ತಾಲೂಕಿನ ಮುಳೂರು ಭಾಗಕ್ಕೆ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದರು. ಕಡಲ್ ಕೊರೆತದಿಂದ ಸಮಸ್ಯೆ ಎದುರಿಸುತ್ತಿರುವವರ ಸಮಸ್ಯೆಯನ್ನು ಆಲಿಸಿದರು. ಕಡಲ್ ಕೊರೆತ ಸಮಸ್ಯೆಗೆ ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಸಮಸ್ಯೆ ಬಗೆಹರಿಸುವ ಬಗ್ಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಬಗ್ಗೆ ಆಶ್ವಾಸನೆಯನ್ನು ನೀಡಿದ್ದಾರೆ ಶೋಭಾ ಕರಂದ್ಲಾಜೆ. ಒಂದೆರಡು ದಿವಸಗಳಲ್ಲಿ ಸಮುದ್ರದ ಅಲೆಗಳು ಕಡಲು ಮುಟ್ಟ ಬರ್ತುಂಟು ಅವಳಿಯನ್ನು ಕಟ್ಟಿ ಒಂದು ದುಮ್ಮು ಕಟ್ಟಿ ಬ್ರೆಡ್ ಮತ್ತು ಕೊರ್ಕುಜ್ ಮಾಡಿ ಅವು ಮತ್ತು ಉಂಡ ಎಂಗಲ್ಲಿ ಕೊರ್ರೆ ಆಗ್ತದೆ ಅವು ಸಿ ಎಂ ಸಾಧ್ಯತೆ ಉಳಾಯಿ ಕಟ್ಟಿರಿ ಅವಿದ್ದ ಹೋಗ್ತದೆ ಏನು ಬಾಧೆ ಅಂತ ಅವರು ಮನೆ ಕಟ್ಟಕ್ಕೆ ಶುರು ಮಾಡಿ 6 ತಿಂಗಳಾಯ್ತಂತೆ. 6 ವರ್ಷ ಆಯಿತು. ಪರ್ಮಿಷನ್ ಸಿಕ್ಕಿಲ್ಲ. ಈಗ ಸಿ ಆರ್ ಝೆಡ್ ರಿಲ್ಯಾಕ್ಸೇಷನ್ ಆದರೆ ನಮಗೆ ಪರ್ಮಿಷನ್ ಕೊಡ್ತೀವಿ. ಈಗ ನಾನು ಅಂಥದ್ದು ಆದಾಗ ಒಂದು ಆ್ಯಕ್ಟ್ ಕೊಂಡೋದು ಸಿ ಆರ್ ಝೆಡ್ ಒಂಚೂರು ರಿಲ್ಯಾಕ್ಸೇಷನ್ ಮಾಡ್ತಾರೆ ಆದಾಗ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಕೆರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಾಲ ಗ್ರಾಮದ ನಂದ್ರೊಳ್ಳಿ ಕ್ಷೇತ್ರಪಾಲ ಎಂಬಲ್ಲಿ ಮನೆಯೊಂದು ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ಮನೆಯವರು ಅಪಾಯದಿಂದ ಪಾರಾಗಿದ್ದಾರೆ. ನಂದ್ರೊಳ್ಳಿ ಕ್ಷೇತ್ರಪಾಲ ಎಂಬಲ್ಲಿ ಜಾನಕಿ ಎಂಬವರ ಮನೆ ಜುಲೈ 11ರ ಬೆಳಗಿನ ಜಾವ ಕುಸಿದು ಹಾನಿಯಾಗಿದೆ. ಮನೆಯವರು ಎದುರು ಚಾವಣಿಯ ನೆಲದಲ್ಲಿ ಮಲಗಿದ್ರು. ಮೊದಲು ಒಳಚಾವಣಿಯ ಮಾಡು ಹಾಗೂ ಗೋಡೆಗಳು ಕುಸಿಯುವ ಸದ್ದಿಗೆ ಮನೆಯವರಿಗೆ ಎಚ್ಚರವಾಗಿದ್ದರಿಂದ ಅದೃಷ್ಟವಶಾತ್ ಮನೆಯವರೆಲ್ಲರೂ ಜೀವಹಾನಿಯಿಂದ ಪಾರಾಗಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಮನೆಯ ಹೊರಚಾವಣಿಯ ಗೋಡೆಗಳು ಬಿರುಕು ಬಿಟ್ಟು ಮುಂಭಾಗ ಸಂಪೂರ್ಣವಾಗಿ ಕುಸಿದು ಹಾನಿಯಾಗಿದೆ. ಸ್ಥಳೀಯರು ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ ಶೆಟ್ಟಿ ಅವರಿಗೆ ಹಾಗೂ ಬೈಂದೂರು ಶಾಸಕ BM ಸುಕುಮಾರ್ ಶೆಟ್ಟಿ ಅವರಿಗೆ ಮಾಹಿತಿ ನೀಡಿದ್ದು, ಶಾಸಕರು ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ಮನೆ ಹಾನಿಯ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಇಂದು ಉಡುಪಿ ಪ್ರವಾಸದಲ್ಲಿರುವಂತಹ ಸಂಸದೆ ಶೋಭಾ ಕರಂದ್ಲಾಜೆ
ಕಡಲ್ ಕೊರೆತದ ಪ್ರದೇಶಗಳಿಗೆ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತಾಡ್ತಾ ಈ ಒಂದು ಕಡಲ್ ಕೊರೆತಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವ ಬಗ್ಗೆ ಭರವಸೆಯನ್ನು ನೀಡಿದ್ದಾರೆ. ಆದರೆ ಈ ವರ್ಷ ನಮಗೆ ಮಳೆ ಬಹಳ ತಡವಾಗಿ ಬಂತು. ನಾನು ಕಳೆದ ಬಾರಿ ಬಂದಾಗಲೇ ಹೇಳಿದ್ದೆ ಒಂದೇ ಸಾರಿ ಮಳೆ ಸುರಿಯುತ್ತೆ ಏನೋ ಅಂತ ಹೇಳಿ. ಅದೇ ರೀತಿ ಭವಿಷ್ಯ ನಿಜ ಆಗಿದೆ. ಆರಂಭದ ಮೊದಲ 20 ದಿನ ನಮಗೆ ಮಳೆ ಬರಲೇ ಇಲ್ಲ. ಆದರೆ ಕೊನೆಯಲ್ಲಿ ಇವಾಗ 10 ದಿನದಿಂದ ನಿರಂತರವಾದಂಥ ಮಳೆ ಸುರಿತಾ ಇದೆ. ಅದು ಒಂದು ದಿನಕ್ಕೆ ಎಷ್ಟು ನಮ್ಮ ವಾಡಿಕೆಯಲ್ಲಿ ಮಳೆ ಬರಬೇಕಾ ಅದರಿಂದ 2 ಪಟ್ಟು 3 ಪಟ್ಟು ಮಳೆ ಜಾಸ್ತಿ ಬರ್ತಾ ಇದೆ. ಈ ಕಾರಣಕ್ಕಾಗಿ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ನಷ್ಟಗಳು ಆಗಿದ್ದಾವೆ. ಸುಮಾರು 6-7 ಮನೆಯಷ್ಟು ಪೂರ್ತಿ ಮನೆ ನಾಶ ಆಗಿದೆ. ಇನ್ನೊಂದು 30 ಮನೆಗಳಿಗೆ ಭಾಗಶಃ ನಾಶ ಆಗಿದೆ. ಈ ತಾಲೂಕಲ್ಲಿ ನಾವು ಕಾಪುವಲ್ಲಿ ನಿಂತಿದ್ದೀವಿ. ಕಾಪುವಲ್ಲಿ 2 ಮನೆ ಪೂರ್ತಿ ನಾಶ ಆಗಿದೆ. ಉಳಿದಂಥ ಕೆಲವು ಮನೆಗಳು ಭಾಗಶಃ ನಾಶ ಆಗಿದ್ದಾವೆ. ಅದಕ್ಕಿಂತ ಹೆಚ್ಚು ಪ್ರತಿ ವರ್ಷ ಸಮುದ್ರ ನಮ್ಮ ಜಮೀನನ್ನು ಕೊರಿತಾ ಇದೆ. ಕಳೆದ ಬಾರಿ ಈ ಜಮೀನು ಈ ಒಂದು ಅಲೆ ಸ್ವಲ್ಪ ಹಿಂದಕ್ಕಿತ್ತು. ಆದರೆ ಈ ವರ್ಷ ತುಂಬ ಒಳಕ್ಕೆ ನಮ್ಮ ಸಮುದ್ರ ಬರ್ತಾ ಇದೆ. ಪ್ರತಿ ವರ್ಷದಂತೆ ನಾವು ಸಮುದ್ರದ ತೀರದಲ್ಲಿ